ನಮಸ್ಕಾರ. ಧ್ವನಿಪು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಮಹಾದೇವಿಯ ನವದುರ್ಗೆಯ ಅಂಶಗಳಲ್ಲಿ ಮಹಾಗೌರಿಯು 8ನೆಯ ರೂಪವಾಗಿದೆ. ಮಹಾಗೌರಿ ಎಂದರೆ ಅತ್ಯಂತ ಪ್ರಕಾಶಮಾನವಾದ, ಸ್ವಚ್ಛವಾದ ಮೈಬಣ್ಣ ಹೊಂದಿರುವ ಮತ್ತು ಚಂದ್ರನ ಹೊಳಪುಳ್ಳದ್ದು ಅಂತ ಅರ್ಥ. ಪರ್ವತರಾಜನ ಮಗಳಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ನಾರದರ ಸಲಹೆಯಂತೆ ಅನ್ನ, ಆಹಾರ, ನೀರು ಇವುಗಳನ್ನು ತ್ಯಜಿಸಿ ಶಿವನನ್ನು ಕುರಿತು ದೀರ್ಘವಾದ ತಪಸ್ಸನ್ನು ಮಾಡುತ್ತಾರೆ. ಇವರ ತಪಸ್ಸಿಗೆ ಮೆಚ್ಚಿ ಮಹಾದೇವರು ಪ್ರತ್ಯಕ್ಷರಾಗುತ್ತಾರೆ. ದೀರ್ಘಕಾಲದ ತಪಸ್ಸಿನಿಂದ ಪಾರ್ವತಿ ದೇವಿಯ ದೇಹವು ಕಪ್ಪಾಗಿರುತ್ತದೆ. ತನ್ನ ಮೈಯನ್ನು ತೊಳೆಯಲು ಪಾರ್ವತಿ ದೇವಿಯು ಪವಿತ್ರವಾದ ಗಂಗಾ ನದಿಯನ್ನು ಪ್ರವೇಶಿಸುತ್ತಾರೆ. ಇದರಿಂದಾಗಿ ಅವರ ಕಪ್ಪು ಚರ್ಮವು ಸಂಪೂರ್ಣವಾಗಿ ತೊಳೆಯಲ್ಪಟ್ಟು ಶುಭ್ರವಾದ ಬಿಳಿ ವಸ್ತ್ರ ಧರಿಸಿ ಸುಂದರವಾದ ಚಿನ್ನದ ಬಣ್ಣದ ಮಹಿಳೆಯಾಗಿ ಹೊರಬರುತ್ತಾರೆ. ಅಂದಿನಿಂದ ಇವರಿಗೆ ಮಹಾಗೌರಿ ಎನ್ನುವಂತ ಹೆಸರು ಬಂತು. ಅವರನ್ನು ಪೂಜಿಸುವ ವ್ಯಕ್ತಿಯ ಎಲ್ಲ ದೋಷಗಳು ಮತ್ತು ಪಾಪಗಳು ಕಳೆದು ಆ ವ್ಯಕ್ತಿಯು ಉದ್ಧರಿಸಲ್ಪಡುತ್ತಾನೆ. ಅಜ್ಞಾನವನ್ನು ತೊಳೆದು ನಿಜವಾದ ವಾಸ್ತವಿಕತೆಯನ್ನು ಅರಿಯುವ ಜ್ಞಾನವನ್ನು ಮಹಾಗೌರಿಯು ನಮ್ಮೆಲ್ಲರಿಗೂ ನೀಡಲಿ ಅಂತ ಬೇಡುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.